ಗದ್ದೆ ಬೈದೆ ತೋರಿಸಿ ಹೇಳಿ, ಪ್ರಯಾಣ ಎಲ್ಲ ಹೇಗ ಅನಿಸ್ತಾವ, ದೇವಸ್ಥಾನಗಳು ಹೇಗ ಅನಿಸ್ತಾವ ಅದೆಲ್ಲ ನಂಗೆ ಹೇಳ್ರಿ. ಚೆನ್ನಾಗ ಸೂಪರ್ ಆಯ್ತು. ಪ್ರಕೃತಿ ಸೌಂದರ್ಯ ತುಂಬಾ ಚೆನ್ನಾಗಿದೆ. ನದಿಯ ತಟದಲ್ಲಿರುವಂತ ಒಂದು ದೇವಸ್ಥಾನ ಇದು. ತುಂಬಾ ಚೆನ್ನಾಗಿದೆ. ಏನು ಮಾಡಂಗಿಲ್ಲ, ಅದ್ ಹೇಳತ್ತಂತೆ ನಾನಿದ್ದೀನಿ, ನೀ ಹೆದರ್ಬೇಡ, ನೀ ಹೋಗುವಂತಂತೆ. ಆದ್ರೆ ವ್ಯತ್ಯಾಸ ಆಗಿಲ್ಲ, ಕಾಲ್ ಹಾಕ್ತಾರೆ ಕೆಂಡ ತೊಳ್ದು ಮೈ ಎಲ್ಲ ಮೈರಿಗೆ ಮಾಡ್ಕೋಬೇಡಿ. ಹಂಗ್ ಕೊಟ್ಟು ಯಾರು ಬಾಯಿ ಹಾಕಿಲ್ಲ. ಏನಾಯ್ತು ಮಾವಳಿ ಹಿಂಗೆ? ನೀವ್ ಇದು ಫಸ್ಟ್ ಟೈಮ್ ಬರ್ತಾ ಇರೋದಾ? ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು. ಅಯ್ಯೋ, ನಾನು ಫಸ್ಟ್ ಟೈಮ್. ನ್ಯಾಚುರಲಿ ಏರಿಯಲ್ ವೆಹಿಕಲ್ ಪುಷ್ಪಕ ವಿಮಾನ ಅಂತ ಬರ್ದಿದ್ದಾರೆ ಇದ್ರ ಮೇಲೆ. ಹಾಸಿಗೆ ಮತ್ತು ದಿಂಬು ಅಂತ ಕರೀತಾರಂತ ಇದನ್ನ. ನದಿ ಸೈಡ್ ಅಲ್ಲೇ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಸಂತೋಷದ ವಿಷಯ ಇದು. ಗುಂಪಾಗಿ ಎಲ್ಲ ಒಂದ್ ಊರಿನ ಬರೋದಿದೆಯಲ್ಲ, ಒಂದು ಭಾರಿ ಸಂತೋಷದ ವಿಷಯ. ಅದಲ್ಲಿ ಲೈಟಿನ ಬೆಳಕಲ್ಲಿ ಮಂತ್ರಾಲಯ ಈ ರೀತಿ ಕಾಣ್ಲಿಕ್ಕೆ ಸಿಗ್ತದೆ.